ಕ್ಷಮಿಸಿದಾಗ ಕ್ಷೇಮ ಅನ್ನುವಂಥ ಪದ ನೀವು ಕೇಳಿದ್ದೀರಿ. ಆದರೆ ಅದೆಲ್ಲವನ್ನ ಕೇಳ್ತೀವಿ ಮತ್ತೆ ಹೇಳ್ತೀವಿ, ನಾ ಬಿಡಲ್ಲ, ನಾವು ಸೊಣ್ಣ. ಕೊಂಕಣಿಯಲ್ಲಿ ಒಂದು ಮಾತಿದೆ, ಸೊಣ್ಣ ಅಂತ. ಸೊಣ್ಣ 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 ಅಂತೇಳಿ ಕೊನೆಗೆ ಸೊಣ್ಣ ಮಾತ್ರ ಸಿಗುತ್ತೆ. ಅನ್ನುವಾಗ ಸೊಣ್ಣ ಅಂತ ಹೇಳಿದ್ರೆ ತೆಂಗಿನಕಾಯಿದ್ದು ಹೊರಗಿನ ಚಿಪ್ಪು, ಕಾಯಿ ಯಾರು ತಿಂದು ಹೋಗ್ತಾರೋ ದೇವರಿಗೆ ಗೊತ್ತು. ಇವರು ಬಿಡಲ್ಲ 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 ಅಂತೇಳಿ ಇವರ ಆರೋಗ್ಯವನ್ನ ಕೆಡಿಸ್ಕೊಂಡು ಹೋಗ್ತಾರೆ. ನಾವು ಸೇವಿಸುವಂಥ ಗಾಳಿ ನೋಡಿ, ಪ್ರಶಾಂತ ವಾತಾವರಣಕ್ಕೆ ಹೋಗಿ ನೀವು ಆ ಶುದ್ಧ ಗಾಳಿಯನ್ನು ಸೇವಿಸ್ತಾ, ಅಯ್ಯೋ ಭಾಳ ಶುದ್ಧ ಗಾಳಿ, ಬಿಡೋದು ಬೇಡಪ್ಪ ಅಂತ ಹೇಳಿದ್ರೆ ಅಲ್ಲೇ ಸತ್ತೋಗ್ತೀರ. ಅಂದರೆ ತಗೊಂಡಂಥ ಗಾಳಿ 2 ನಿಮಿಷದ ಒಳಗಡೆ ಹೊರಗಡೆ ಬಿಡಬೇಕು, ನೀವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ. ಎಲ್ಲೋ ಒಂದು ನದಿಯಲ್ಲಿ ನೀರು ಕುಡಿದ್ರಿ ನೀವು, ಭಾಳ ರುಚಿಯಾಗಿದೆಯಪ್ಪ, ಬಿಡೋದು ಬೇಡ, ಬದುಕಲ್ಲ. ಎಷ್ಟೇ ರುಚಿಯಾಗಿರುವಂಥ ನೀರನ್ನು ಕುಡಿದ್ರು 4 ಗಂಟೆಯಲ್ಲಿ ಹೊರಗಡೆ ಬಿಡಬೇಕು, ಇಲ್ಲಾಂದ್ರೆ ದೇಹ ಊದಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂದಿರುವಂಥ ಆಹಾರ, ನಿನ್ನ ಮದುವೆಗೆ ಹೋದ್ರಿ, ಎಂತ ಊಟ ರೀ ಅಂತ ಹೇಳಿ ಗಟ್ಟಿ ತಿಂದು ಬಂದ್ರಿ, ಬಿಡಕ್ಕೆ ಮನಸ್ಸು ಬಂದಿಲ್ಲ, ನೀವು ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟು ಮನೆಯವರು ಹೋಗ್ಬಿಡ್ತಾರೆ. 24 ಗಂಟೆ ಒಳಗಡೆ ತಿಂದಿರುವಂಥ ಆಹಾರ ಬಿಡಬೇಕು, ಅವಾಗ ಆರೋಗ್ಯವಾಗಿರ್ತೀರ. ಅದೇ ರೀತಿಯಲ್ಲಿ ಯಾರ ವಿರುದ್ಧನೂ ನಾವು ತಪ್ಪು ಮಾಡಿದರೆ, ಯಾರೇ ನಮ್ಮ ವಿರುದ್ಧ ಮಾತಾಡಿದರೂ ಕೂಡ ಅದನ್ನು ರೆಕಾರ್ಡ್ ಮಾಡಿ ಮನಸ್ಸಿನೊಳಗಡೆ ಇಟ್ಟುಕೊಂಡ್ರೆ ಅದು ನಮ್ಮನ್ನ ಬಾಧಿಸ್ತದೆ ಹೊರತು ಬೇರೆಯವರಿಗೆ ಅದು ಬಾಧಿಸೋದಿಲ್ಲ. ಆದ್ರಿಂದ ಆಲಿಸಿರುವಂಥ ಮಾತುಗಳು, ನುಡಿದಿರುವಂಥ ಮಾತುಗಳು, ಕೇಳಿರುವಂಥ ಮಾತುಗಳು ಎಲ್ಲವೂ 24 ಅವರ್ಸಲ್ಲಿ ಡಿಲೀಟ್ ಮಾಡಿ ಬಿಸಾಡಬೇಕು.